ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ಪ್ರಿವ್ಯೂಲ್ಲಿ ನೋಡಿದ ರೀತಿ ವಿಡಿಯೋ ಎಡಿಟಿಂಗ್ನ ಯಾವ ರೀತಿ ಕ್ರಿಯೇಟ್ ಮಾಡುತ್ತಾ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನು ಆಲ್ ಇಟ್ಕೋದನ್ನ ಮರಿಬೇಡಿ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ 3 ಪ್ರಿಸೆಟ್ ಲಿಂಕ್ನ ಕೊಟ್ಟಿರ್ತೀನಿ ಫ್ರೆಂಡ್. ಮೊದಲಿಗೆ ಹೋಗಿ ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ನಿಮಗೆ ಇಮೇಜು ಮತ್ತು ಫುಲ್ ಪ್ರಿವ್ಯೂ ಬೇಕಾದರೆ ನಮ್ಮ ಟೆಲಿಗ್ರಾಮಲ್ಲಿ ಹೋಗಿ ಫ್ರೆಂಡ್, ಪ್ರಿವ್ಯೂ ಸಿಗುತ್ತೆ ಮತ್ತು ಇಮೇಜ್ ಸಿಗುತ್ತೆ. ಅಲ್ಲಿಯೂ ಕೂಡ ನೀವು ಸೇವ್ ಮಾಡ್ಕೊಳ್ಳಿ. ಹಾಗೂ ಫುಲ್ ಪ್ರಾಜೆಕ್ಟ್ ಪ್ರಿಸೆಟ್ ಅಂತ ಒಂದು ಲಿಂಕ್ನ ಕೊಟ್ಟಿರ್ತೀನಿ ಫ್ರೆಂಡ್, ಅಲ್ಲಿಯೂ ಕೂಡ ಫುಲ್ ಪ್ರಿವ್ಯೂಡನ್ನು ಸೇವ್ ಮಾಡ್ಕೋಬೋದು. ನಮ್ಮ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್, ಇವತ್ತಿನ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋಂತ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್. ಓಕೆ ಫ್ರೆಂಡ್ಸ್, ನೀವು ಅಲೈಟ್ ಮಿಷನ್ ಓಪನ್ ಮಾಡ್ಕೊಂಡು ಕೂಡಲೇ ಇರುತ್ತೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳೆ ಇರುತ್ತೆ ಬೀಟ್ ಮಾರ್ಕು ಮತ್ತು ಟೆಕ್ಸ್ಟ್ ಎಫೆಕ್ಟು, ಟೆಕ್ಸ್ಟ್ ಪ್ರಿಸೆಟ್ಟು ಒಂದು ಲಿಂಕ್ನ ಕೊಟ್ಟಿರ್ತೀನಿ ಫ್ರೆಂಡ್. ಮೊದಲಿಗೆ ಹೋಗಿ ಅಲೈಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ಈಗ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡು ಕೂಡಲೇ ಇರ್ತೀನಿ ನನ್ನ ಚಾನಲ್ ಲೋಗೋ ಹಾಕಿ ಮತ್ತು ಈ ರೀತಿ ಸಾಂಗ್ ಬಿಡ್ಸ್ ಹಾಕಿ ಮತ್ತು ಈ ರೀತಿ ಬೀಟ್ ಮಾರ್ಕ್ನ ಸೆಟ್ ಮಾಡಿಕೊಟ್ಟಿರ್ತೀನಿ ಫ್ರೆಂಡ್. ಎಲ್ಲಿಂದ ಎಲ್ಲಿವರೆಗೂ ಅಂದರೆ 0 ಸೆಕೆಂಡಿಂದ 15.3 ಸೆಕೆಂಡ್ಸ್ವರೆಗೂ ನಾನು ಬೀಟ್ ಮಾರ್ಕ್ನ ಆ್ಯಡ್ ಮಾಡಿರ್ತೀನಿ ಫ್ರೆಂಡ್. ಈಗ ನೀವು ಮೊದಲಿಗೆ ಏನು ಮಾಡಬೇಕಂದ್ರೆ 0.6 ಸೆಕೆಂಡ್ಸ್ ಮೇಲೆ ಇಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಾಗೆ ಹೋಗಿ ನಾನು ಟೆಲಿಗ್ರಾಮಲ್ಲಿ ಒಂದು ಇಮೇಜ್ನ ಆ್ಯಡ್ ಮಾಡಿರ್ತೀನಿ ಫ್ರೆಂಡ್. ಅಲ್ಲಿ ಹೋಗಿ ಕೂಡ ನೀವು ಸೇವ್ ಮಾಡ್ಕೊಳ್ಳಿ ಇದೇ ಇಮೇಜು. ಇದನ್ನು ಈ ರೀತಿ ಕೊನೆವರೆಗೂ ಸೆಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಕೊನೆವರೆಗೂ ಸೆಟ್ ಆಗಿದೆ, ನೋಡ್ತಾ ಇದ್ದಾರಲ್ಲ, ಈ ರೀತಿ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ಈಗ ನೀವು ಮತ್ತೆ ಏನು ಮಾಡಬೇಕಂದ್ರೆ ಹೀಗೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ಮತ್ತು ಈಗ ಬ್ಯಾಗ್ ಬಂದು ಟೆಕ್ಸ್ಟ್ ಪ್ರಿಸೆಟ್ ಬಸ್ ಎಡಿಟಿಂಗ್ ಸ್ಟುಡಿಯೋನ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಕೂಡಲೇ ನಾನು ಈ ರೀತಿ ಟೆಕ್ಸ್ಟ್ ಬರೆದು ಅದಕ್ಕೆ ಫೌಂಟ್ ಹಾಕಿ ಈ ರೀತಿ ನಾನು ನಿಮಗೆ ಟೆಕ್ಸ್ಟ್ ಪ್ರಿಸೆಟಲ್ಲಿ ಹಾಕಿರ್ತೀವಿ ಫ್ರೆಂಡ್. ಈ ರೀತಿ ನೋಡ್ತಾ ಇದ್ದಾರಲ್ಲ, ಈ ರೀತಿ ನೀವೀಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಐಕನ್ ಕಾಣ್ತಾ ಇದ್ದಾರಲ್ಲ ಫ್ರೆಂಡ್, ಐಕನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ಗ್ರೀನ್ ರೈಟ್ ಮಾರ್ಕ್ ಬರೋವರೆಗೂ ಲಾಂಗ್ ಪ್ರೆಸ್ ಮಾಡಿಕೊಂಡು ಈ ರೀತಿ ಸೀರಿಯಲ್ ಪ್ರಕಾರ ರೈಟ್ ಮಾರ್ಕ್ ಹಾಕೊತ ಬನ್ನಿ ಫ್ರೆಂಡ್. ಈಗ ಈ ರೀತಿ ಅಷ್ಟು ರೈಟ್ ಮಾರ್ಕ್ ಹಾಕೋದು ಕೂಡಲೇ ಈ ರೀತಿ ಡಬಲ್ ಲೇಯರ್ ಕಾಣ್ತಾ ಇದ್ದಾರೆ. ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಟು 10 ಲೇಯರ್ಸ್ ಅಂತ ಇದೆ ನೋಡಿ ಫ್ರೆಂಡ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಳ್ಳೆ ಮತ್ತೆ ಬ್ಯಾಕ್ ಬಂದು ಈಗ ಮತ್ತೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೀವು ಮತ್ತೆ 0.6 ಸೆಕೆಂಡ್ಸ್ ಮೇಲೆ ಇಟ್ಟು ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಟು 10 ಲೇಯರ್ಸ್ ಅಂತ ಇರುತ್ತೆ. ಪೇಸ್ಟ್ ಮಾಡಾಯಿತು ಫ್ರೆಂಡ್. ಪೇಸ್ಟ್ ಮಾಡಿಕೊಳ್ಳಿ. ಈ ರೀತಿ ನಿಮಗೆ ಕರೆಕ್ಟಾಗಿ ಲಿರಿಕ್ಸ್ ತಕ್ಕಂತೆ ಈ ರೀತಿ ಟೆಕ್ಸ್ಟು ಕೂಡ ಆ್ಯಡ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ ಒಂದು ಸಾರಿ. ಈ ರೀತಿ ಕರೆಕ್ಟಾಗಿ ನಿಮಗೆ ಸೆಟ್ ಆಗಿರುತ್ತೆ. ಈಗ ನೀವು ಏನು ಮಾಡ್ಬೇಕಂದ್ರೆ ಮತ್ತೆ ನೀವು ಬ್ಯಾಕ್ ಬಂದು ಟೆಕ್ಸ್ಟ್ ಎಫೆಕ್ಟ್ ಬಸ್ ಎಡಿಟಿಂಗ್ ಸ್ಟುಡಿಯೋ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕೂಡಲೇ ಇಲ್ಲೊಂದು ಟೆಕ್ಸ್ಟ್ ಎಫೆಕ್ಟ್ ಇರುತ್ತೆ ಫ್ರೆಂಡ್. ಈಗ ಟೆಕ್ಸ್ಟ್ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಅಂತ ಇರುತ್ತೆ, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಕೂಡಲೇ ಮತ್ತೆ ಬ್ಯಾಕ್ ಬಂದು ಮತ್ತೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡು ಕೂಡಲೇ ಎಲ್ಲ ಟೆಕ್ಸ್ಟ್ಗಳಿಗೂ ಇದನ್ನೇ ಪೇಸ್ಟ್ ಮಾಡ್ಕೊತ ಹೋಗಿ ಫ್ರೆಂಡ್. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಅಂತ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಅಂತ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಅಂತ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಅಂತ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಅಂತ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಅಂತ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಅಂತ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಅಂತ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಥ್ರೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಅಂತ ಮಾಡಿ. ನೋಡಿ ಫ್ರೆಂಡ್, ನೀವು ಕೂಡ ಈ ರೀತಿ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನು ಆಲ್ ಇಟ್ಕೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಹೇಗೆ ಮಾಡಬೇಕಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್, ನಿಮಗೆ ಯಾವತ್ತು ಬೇಕಾಗುತ್ತೋ ನೀವು ಲೈಟಿಂಗ್ ಎಫೆಕ್ಟ್ನ ಇಲ್ಲಿ ಆ್ಯಡ್ ಮಾಡೋದು. ಬ್ಲೆಂಡಿಂಗ್ನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಟರೆ ಅದು ಇಂಟರ್ಫೇಸ್ ಕಾಣುತ್ತೆ ಫ್ರೆಂಡ್. ಆ ರೀತಿ ನೀವು ಕೂಡ ಮಾಡ್ಕೋಬೋದು. ಲೈಟಿಂಗ್ ಎಫೆಕ್ಟ್ ಕೂಡ ಹಾಕ್ಬೋದು. ನಾನು ಹಾಕಲ್ಲ ಫ್ರೆಂಡ್, ಯಾಕಂದರೆ ಚೆನ್ನಾಗಿ ಕಾಣುತ್ತಿಲ್ಲ, ಅದಕ್ಕೆ ಹಾಕಲಿಲ್ಲ. ಬನ್ನಿ ಫ್ರೆಂಡ್, ಈಗ ನೀವು ಸೇವ್ ಹೇಗೆ ಮಾಡ್ಕೊಳ್ತಾ ತಿಳಿಸ್ಕೊಡ್ತೀನಿ. ಸೆಟ್ಟಿಂಗ್ಸ್ ಇರ್ತಾರೆ, ಶೇರ್ ಅಂತ ಸಿಂಬಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟಿಂಗ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ನೋಡ್ಬೋದು ಫ್ರೆಂಡ್, ಇಲ್ಲಿ ನಿಮಗೆ ಯಾವ್ದು HD ಬೇಕಂದರೆ HD ಮಾಡ್ಕೊಳ್ಳಿ, ಫುಲ್ HD ಬೇಕಂದರೆ ಫುಲ್ HD ಮಾಡ್ಕೊಳ್ಳಿ. ನಾನು 1080
ಪೀದು ಇಡ್ತಾ ಇದ್ದೀನಿ ಫ್ರೆಂಡ್, ಯಾಕಂದರೆ ಫುಲ್ HD ಬರುತ್ತೆ, ಅದಕ್ಕೆ ಫುಲ್ ಕ್ಲಿಯರಾಗಿ ಕಾಣುತ್ತೆ. ಅದಕ್ಕೆ ಈಗ ಎಕ್ಸ್ಪೋರ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್. ಎಕ್ಸ್ಪೋರ್ಟಿಂಗ್ ಆದ ಕೂಡಲೇ ನಮ್ಮ ಗ್ಯಾಲರಿಯಲ್ಲಿ ಬರುತ್ತೆ ಫ್ರೆಂಡ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್.